ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ, ಪ್ರೇಯರ್ ಮಾಡ್ತೀನಿ. ಇದು ರೆಕಾರ್ಡಿಂಗ್ ಹಾಕ್ಬಿಟ್ಟು ಹೋದ್ರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೆಕಾರ್ಡಿಂಗ್ ಹಾಕಿ ಹೋಗಿದ್ದಾರೆ. ಪ್ರೇಯರ್ ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮಗೆಲ್ಲ ಈ ಅವಕಾಶವನ್ನು ಮಾಡಿಕೊಟ್ಟ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ನಾಮನಿಷ್ಠಾ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೂ ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 9 ಶ್ಲೋಕ 29ರಿಂದ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ರಿಪೀಟ್ ಮಾಡ್ತೀರಾ? ಆಯ್ತು ಮಾತಾಜಿ. ಓಂ ಶ್ರೀ ಪರಮಾತ್ಮನೇ ನಮಃ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸಮಃ ಅಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ದ್ವೇಷಃ ದ್ವೇಷ್ಯಃ ಅಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ ಚ ಅಪಿ ಅಹಂ ಚಾಪ್ಯಹಂ. ಅನುವಾದ: ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನಿಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ಅವನು ಯಾರ ಪರವಾಗೂ ಪಕ್ಷಪಾತ ಮಾಡೋದಿಲ್ಲ, ಅವನು ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿರ್ತಾನೆ, ಸಮನಾಗಿರ್ತಾನೆ. ಆದರೆ ಯಾರು ಭಕ್ತಿ ಸೇವೆ ಮಾಡ್ತಾರೋ ಅವನು ಭಗವಂತನ ಸ್ನೇಹಿತ, ಅವನು ಭಗವಂತನಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅವನ ಸ್ನೇಹಿತ ಅಂತ ಕೂಡ ಹೇಳ್ತಾ ಇದ್ದಾನೆ. ಅವನು ಭಗವಂತನ ಸ್ನೇಹಿತ, ಭಗವಂತನಿಗೆ ಭಕ್ತನಿಗೆ ಸ್ನೇಹಿತ, ಹಂಗೆ. ಹರೇ ಕೃಷ್ಣ. ಸಮೋಹಂ ಸರ್ವಭೂತೇಷು ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಯೇ ಭಜಂತೆ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತೆ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತೆ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಶ್ಲೋಕ 30. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್
साधुरेव समन्तव्यः सम्यग् व्यवसितो हि सः अपि चेत् सुदुराचारो अपि चेत् सुदुराचारः भजते मामनन्यभाक् मां भजते माम् अनन्यभाक् साधुरेव स मन्तव्यः साधुः एव सः मन्तव्यः सम्यक् व्यवसितः हि सः व्यवसितो हि सः ವ್ಯವಸಿತಃ ಹಿ ಸಹ. ಅನುವಾದ: ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಯಾಕೆಂದ್ರೆ ಅವನು ಭಕ್ತಿ ಸೇವೆ ಮಾಡ್ತಾನಲ್ಲ, ಅದರಿಂದ ಅವನು ಸರಿಯಾದ ದಾರಿಯಲ್ಲಿದ್ದಾನವನು. ಅವನ ಅಕಸ್ಮಾತ್ ಒಂದ್ ಸಮಯ ಅತ್ಯಂತ ಹೀನ ಕಾರ್ಯ ಮಾಡಿದ್ರು ಅವನನ್ನ ಸಾಧು ಅಂತಲೇ ಭಾವಿಸ್ಬೇಕು ಅಂತ ಹೇಳ್ತಾರೆ. ಅಪಿ ಚೇತ್ ಸುದುರಾಚಾರೋ अपि चेत् सुदुराचारो ಭಜತೆ ಮಾಮನನ್ಯಭಾಕ್ ಭಜತೆ ಇದು ಬಿಡಿಸಿನೂ ಹೇಳ್ಬೋದು, ಮಾಮ್ ಅನನ್ಯ ಬಾಕ್ ಅಂತಾನು ಹೇಳ್ಬೋದು, ಅಂದ್ರೆ ಮಾಮ್ ಅನನ್ಯ ಬಾಕ್ ಅಂತ ಸೇರಿಸಿನೂ ಹೇಳ್ಬೋದು. ಸಾಧುರೇವ ಸಮಂತವ್ಯಃ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ ಸಮ್ಯಕ್ ವ್ಯವಸ್ಥಿತೋ ಹಿ ಸಃ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ अपि चेत् सुदुराचारो भजते मामनन्यभाक् ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಃ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः अपि चेत् सुदुराचारो भजते मामनन्यभाक् साधुरेव समन्तव्यः समग्र व्यवसितो हि सः. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ಮಾತಾಜಿ ಪ್ರವೀಣ ಮಾತಾಜಿ. ಮಾತಾಜಿ ಪೂರ್ಣಿಮಾ ಮಾತಾಜಿ ಹೇಳಿ ಈ ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸರಿ ಬಂತು. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷಸಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ.
समोऽहं सर्वभूतेषु न मे द्वेष्योऽस्ति न प्रियः ये भजन्ति तु मां भक्त्या मयि तु तेषु चाप्यहम् मयि ते माताजी, मयि ते तेषु चाप्यहम्। यस माताजी, मयि ते तेषु चाप्यहम्। हाँ, हरे कृष्ण। ಧನ್ಯವಾದ ಮಾತಾಜಿ. ಪರಿಮಳ ಮಾತಾಜಿ. ಪರಿಮಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30 ಹೇಳಿ. 30. ಅಪಿ ಚೇತ್ ಸುಧಾರಾಚಾರೋ ಭಜತೆ ಮಾಮನನ್ಯಭಾಕ್ ಸುಧಾರೇವ ಸ ಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಮಾತಾಜಿ, ಮೊದಲನೇ ಲೈನು ಮೂರನೇ ಲೈನ್ ತಪ್ಪಾಯ್ತು. ಅಪಿ ಚೇತ್ಸು ದುರಾಚಾರೋ ಹೇಳಿ ಮಾತಾಜಿ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಅವ್ರು 29 ಹೇಳಿದ್ರು. ಪೂರ್ಣಿಮಾ ಮಾತಾಜಿ ಹೇಳಿದ್ರು. ರಂಜನಾ ಮಾತಾಜಿ. ರಂಜನ್ ಮಾತಾಜಿ, ಕವಿತಾ ರೆಡ್ಡಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಯಾವುದು? ಕವಿತಾ ಮಾತಾಜಿ ಹೇಳಿ. 30ನೇ ಶ್ಲೋಕ ಹೇಳಿ. ಶ್ಲೋಕ 30. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರು ಸರಿಯಾಗಿ ಹೇಳಿದ್ರು ಮಾತಾಜಿ. ಅಲ್ಲ, ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ಬರುತ್ತೆ ಅವ್ರಿಗೆ. ಓಕೆ ಮಾತಾಜಿ, ನೆಟ್ವರ್ಕ್. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಿ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ರೇಖಾ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ರೇಖಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ನೀವು ಹೇಳಿ ಬಿಡಿ. ವೆಂಕಟೇಶ್ ಪ್ರಭುಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಧರ್ಮ ಆತ್ಮ ಶಶ್ವಚ್ಚಾಂತಿ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಕುಂತಿಯ ಮಗನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ.
ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾನೆ ಭಗವಂತ. ಯಾರಿಗೆ ಅರ್ಜುನಂಗೆ ಹೇಳ್ತಾ ಇದ್ದಾನೆ, ಯಾರು ಭಕ್ತರಾಗ್ತಾರೋ ಅವರು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ, ಶಾಶ್ವತ ಶಾಂತಿನ ಪಡಿತಾನೆ, ನನ್ನ ಭಕ್ತರು ಎಂದೂ ನಾಶ ಆಗೋದಿಲ್ಲ ಅಂತ ನೀನು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ತಾ ಇದ್ದಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿಂ ನಿಗಚ್ಚತಿ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ ನ ಮೇ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿಂ ನಿಗಚ್ಚತಿ ಕ್ಷಿಪ್ರಂ ಭವತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ ಶ್ಲೋಕ 32. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಅನುವಾದ: ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಅಂದ್ರೆ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಯಾರು ಭಗವಂತನ ಆಶ್ರಯ ಪಡಿತಾರೋ ಅವ್ರು ಎಲ್ರು ಪರಮಗತಿನ ಪಡಿತಾರೆ ಅಂತ ಹೇಳ್ತಾ ಇದ್ದಾನೆ. ಕೀಳ್ ಜನ್ಮದವರಾದ್ರೂ ಕೂಡ, ಅದರಲ್ಲಿ ಶೂದ್ರರು, ವೈಶ್ಯರು, ಶೂದ್ರರು ಅಂಥವ್ರು ಕೂಡ ಪರಮಗತಿನ ಪಡಿತಾರೆ ಯಾವಾಗ ನನ್ನ ಆಶ್ರಯಕ್ಕೆ ಬರ್ತಾರೋ ಅವಾಗ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ
तेऽपि यान्ति परां गतिम् स्त्रियो वैश्यास्तथा शूद्राः तेऽपि यान्ति परां गतिम् परां गतिम् मां हि पार्था व्यपाश्रित्य येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम् मां व्यपाश्रित्य येऽपि पापयोनः पापयोनयः वैश्यास्तथा शूद्राः तेऽपि तेऽपि यान्ति यान्ति परां परां गतिम् गतिम् मां हि पार्था व्यपाश्रित्य येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम् मां हि पार्था व्यपाश्रित्य येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम् हरे कृष्ण माताजी ಹೇಳ್ಸಿ ಮಾತಾಜಿ ಶೀಲಾದೇವಿ ಮಾತಾಜಿ ಹೇಳಿ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. 31 क्षिप्रं भवति धर्मात्मा शश्वच्छान्तिं निगच्छति कौन्तेय प्रतिजानहि न मे भक्त प्रणश्यति. ಜಾನೀಹಿ ಅದೊಂದು ವರ್ಡ್ ಮಿಸ್ ಆಯ್ತು. ವಾಕ್ಯ ಎಷ್ಟು ಸರಿ? ಪ್ರತಿಜಾನೀಹಿ. ಹರೇ ಎರಡನೇ ಲೈನ್ ಬರ್ತಾ ಇಲ್ಲ. ಬಂತಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಶಶ್ವಚ್ಚಾಂತಿ ಕರೆಕ್ಟ್. ಶಶ್ವಚ್ಚಾಂತಿಂ ನಿಗಚ್ಚತಿ. ಶಶ್ವಚ್ಚಾಂತಿ ನಿಗಚ್ಚತಿ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ. 31 क्षिप्रं भवति धर्मात्मा शश्वच्छान्तिं निगच्छति कौन्तेय प्रतिजानीहि न मे भक्तः प्रणश्यति. हरे ಮಂಗಳ ವಿ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ. ವಿ ಮಂಗಳ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 31 ಮಾತಾಜಿ. ಮಾತಾಜಿ. ಅದೊಂದು ಒಂದ್ಸಲ ಹೇಳಿ ಮಾತಾಜಿ. ಕರೆಕ್ಟ್. क्षिप्रं भवति धर्मात्मा शश्वच्छान्ति निगच्छति कौन्तेय प्रतिजानीहि न मे भक्तः प्रणश्यति. ಶಶ್ವಚ್ಚಾಂತಿ ನಿಗಚ್ಚತಿ. ಶಶ್ವಚ್ಚಾಂತಿ ನಿಗಚ್ಚತಿ. ಶಾಂತಿಂ ಬರ್ಬೇಕು. ಒಂದ್ 0 ಇದೆ ಪಕ್ಕದಲ್ಲ. ಮಾತಾಜಿ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 31 ಮಾತಾಜಿ. ಪ್ರಭುಜಿ. ಮಾತಾಜಿ. ಶ್ಲೋಕ 31 क्षिप्रं भवति धर्मात्मा शश्वच्छान्ति निगच्छति कौन्तेय प्रतिजानीहि न मे भक्तः प्रणश्यति. ಶಶ್ವಚ್ಚಾಂತಿಂ ಇದೆ ಪ್ರಭುಜಿ. ಮಾತಾಜಿ. ಶಶ್ವಚ್ಚಾಂತಿ ಶಾಂತಿಂ ನಿಗಚ್ಚತಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಲೆಫ್ಟ್ ಆದ. ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಇದು 31 ಅಲ್ಲ 32. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಯೋಪೀಶುಂ ಪಾಪಯೋನಯಃ ಸ್ಪೃಯೋ ವೈಶ್ಯಾಸ್ತಥಾ ಶೂದ್ರಃ तेऽपि यान्ति परं गतिम्. ಮಾತಾಜಿ
ಇಲ್ಲ ಕರೆಕ್ಟ್ ಆಗಿ ಬಂತು ಮಾತಾಜಿ. ಎರಡನೇ ಲೈನ್ ಅಲ್ಲಿ ಫಸ್ಟ್ ವರ್ಡ್ ಏಪಿ, ಅದು ಏಪಿ. ಏಪಿ ಸ್ಯು ಪಾಪಯೋನಯ. ಇದನ್ನ ಬಾಕಿ ಸರಿಗೆ ಹೇಳಿದ್ರು. ವೈಶ್ಯಸ್ತತಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಕರೆಕ್ಟ್ ಆಗಿ ಹೇಳಿದ್ರು. ಹೌದಾ ಮಾತಾಜಿ? ಎಲ್ಲ ನಿಮ್ಮ ಆಶೀರ್ವಾದ. ಓ ಇಲ್ಲ, ದೇವ್ರ ಆಶೀರ್ವಾದ. ಮಾತಾಜಿ ಎಲ್ಲ ಹೇಳ್ಕೊಡ್ತೀರಲ್ಲ, ಕರೆಕ್ಷನ್ ಎಲ್ಲ ಅವ್ರ ಮಾಡಿ. ಕೃಪೆ ನಮ್ಮ ಮೇಲೆ ಇದೆ, ಅದ್ರಿಂದ ನಾವ್ ಹಿಂಗ್ ಸೇರ್ತಾ ಇದೀವಿ ಮಾತಾಜಿ. ಹಾ, ಖುಷಿ ಆಗುತ್ತೆ ಎಲ್ಲ ಕರೆಕ್ಷನ್ ಮಾಡ್ಕೊಡೋದ್ರಿಂದ ಕಲಿಯಕ್ಕೆ. ಥ್ಯಾಂಕ್ ಯು ಮಾತಾಜಿ. ಅಂದ್ರೆ ಶ್ಲೋಕ ಕ್ಲಾಸ್ ಅಲ್ಲಿ ಅದು ಮಸ್ಟ್ ಮಾತಾಜಿ, ಕರೆಕ್ಷನ್ ಮಾಡ್ಲೇಬೇಕು. ಹೌದೌದು, ಇಲ್ಲ ಅಂದ್ರೆ ಬೇರೆಯವ್ರ ಹ್ಮ್. ಕರೆಕ್ಷನ್ ಮಾಡಿದ್ರು ನಮ್ಗ ಅದು ಅಪ್ಲೈ ಆಗುತ್ತಲ್ಲ, ಹೌದು. ನೋಡ್ಕೊತಾ ಇರ್ತೀವಿ. ಹೌದೌದು, ಬೇರೆ ಕಡೆಗೆ ಎಲ್ಲಿ ಏನೋ ಹೆಚ್ಚು ಕಮ್ಮಿ ಹೇಳಿದ್ರು ನಡೆಯುತ್ತೆ. ಶ್ಲೋಕ ಕ್ಲಾಸ್ ಅಲ್ಲಿ ನಾವು ನೋಡ್ಬೇಕನ್ನ ನಮ್ ಕರ್ತವ್ಯ. ಅದೇ. ಹೌದು ಮಾತಾಜಿ. ಅದೇ ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ. ಶ್ಲೋಕ 32 ಮಾತಾಜಿ. ಹಾ ಮಾತಾಜಿ. ಮಾಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿಷು ಪಾಪಯೋನಯ ಶ್ರೇಯೋ ವೈಶ್ಯಾಸ್ತತಾ ಶೂದ್ರಃ ತೇಪಿ ಯಾಂತಿ ಪರಾಂ ಗತಿ. ಎಲ್ಲ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕು ಮಾತಾಜಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ. ನಾನು ಈಗ ಜಸ್ಟ್ ಜಾಯಿನ್ ಆದ್ದು ಮಾತಾಜಿ, ಅದೇ ಹಾಗೆ ಗೊತ್ತಾಯ್ತು, ನಿಮ್ಗೆ ಸರಿ ಕೇಳಿಸ್ಕೊಂಡಿಲ್ಲ ಅಂತ. ಅದು ಆ ಅಕ್ಷರಗಳು ಕರೆಕ್ಟ್ ಆಗಿ ಬಾಯಿಂದ ಬರ್ಬೇಕು ಸ್ಪಷ್ಟವಾಗಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಮಾಹಿ ಪಾರ್ಥ ವ್ಯಾಪಾಶ್ರಿತ್ಯ ಏಪಿಷು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ಶೂದ್ರಾಃ ದೀರ್ಘ ಬರಬೇಕು. ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. 32 ಮಾತಾಜಿ. ಹಾ ಮಾತಾಜಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಃ ಶ್ರೇಯೋ ವೈಶ್ಯಾಸ್ತಥಾ ಶೂದ್ರಃ ತೇಪಿ ಯಾಂತಿ ಪರಂ ಗತಿಂ. ಪಾಪಯೋನಯಃ, ಅದು ಯೋ ಬರ್ಲಿಲ್ಲ, ದೀರ್ಘ. ಪಾಪಯೋನಯಃ. ಆಮೇಲೆ ಮೂರನೇ ಲೈನಲ್ಲಿ ಶೂದ್ರಾಹ ದೀರ್ಘ ಬರ್ಬೇಕು. ಶೂದ್ರಾಹ ಸ್ತ್ರೀಯ ವೈಶ್ಯಾಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ. ಪರಾಂ ಬರ್ಬೇಕು. ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಪುಷ್ಪಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪುಷ್ಪಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 32. ಎಲ್ಲಾರ್ದು ನೆಟ್ವರ್ಕ್ ಇದ್ದಡೆ ಬನ್ನಿ ಮಾತಾಜಿ, ನೆಟ್ವರ್ಕ್ ಇದ್ದಡೆ ಬನ್ನಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮತ್ತೆ. 32. ಹೇಳಿ. ಮಾಂ ಹಿ ಪಾರ್ಥ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಮತ್ತೆ. ಹೌದು ಮಾತಾಜಿ, ಒಂದ್ ನಿಮಿಷ. ಮತ್ತೆ ನಾನೆಲ್ಲ ಕೇಳಿಸ್ತಿದ್ಯಾ ಮಾತಾಜಿ? ಹೇಳಿ ಮಾತಾಜಿ ನೋಡೋಣ. ಹೇಳಿ ನೋಡೋಣ. ಇಲ್ಲ ಮಾತಾಜಿ, ಇಲ್ಲ ಕೇಳಲ್ಲ. ಹರೇ ಕೃಷ್ಣ. ಕೇಳಿಸ್ತದೆ, ಹೇಳಿ. ಹರೇ ಕೃಷ್ಣ ಹೇಳಿ ಮಾತಾಜಿ ನೋಡೋಣ. ಹರೇ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ. ನಂತರ ಹೇಳಿ ಮಾತಾಜಿ. ಕೇಳಿಸ್ತಿಲ್ವಾ? ಇಲ್ಲ, ಕಟ್ ಆಗತ್ತೆ ಮಾತಾಜಿ. ಮಾತಾಜಿ ನೀವು ಮಾತಾಜಿ ಅನ್ನೋದು ಕೇಳುತ್ತೆ, ಬೇರೆ ಏನು ಕೇಳ. ಹರೇ ಕೃಷ್ಣ. ಮಾತಾಜಿ ಅಷ್ಟೇ ವ್ಯಾಪಾಶ್ರಿತ್ಯ ಏಪಿ. ಹೌದು, ಇಲ್ಲಿ ಹೌದು, ನಾ ಒಂದ್ಸರಿ ಟ್ರೈ ಮಾಡ್ತೀನಿ.
मां हि पार्था व्यपाश्रित्य येऽपि स्युः पापयोनयम् स्त्रियो वैश्यास्तथा शूद्राः तेऽपि यान्ति परां गतिम्. ಕೇಳಿಸ್ಬೋದು. ಪಾಪ ಯೋನಯ ಅಲ್ಲೊಂದು ಯೋ ದೀರ್ಘ ಬರ್ಬೇಕಿತ್ತು, ಬಾಕಿ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಮಾತಾಜಿ. ಹಾ ಮಾತಾಜಿ, ಯಾವ್ದು ಶ್ಲೋಕ 31 ಮಾತಾಜಿ? 32. ಮಾಂ ಹಿ ಪಾರ್ಥ ವ್ಯಾಪಾಶ್ರಿತ್ಯ ಯೋಸ್ಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಸ್ತಾತಾ ಶೂದ್ರಃ ತೋಸ್ಪಿ ಯಾಂತಿ ಪಾರಂ ಗತಿಂ. ಮತ್ತೆ ಎಲ್ಲ ಲೈನು ಮಿಸ್ಟೇಕ್ ಆಯ್ತು, ನಾ ಹೇಳ್ತೀನಿ, ಫಾಲೋ ಮಾಡಿ ಮಾತಾಜಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम्. ಕರೆಕ್ಟ್ ಬಂತು. ಇನ್ನೊಂದ್ಸಲಿ ಹೇಳೋದಿದ್ರೆ ಹೇಳಿ. ಆಯ್ತು ಮಾತ. ಮಾಮಿ ಪಾತ್ಯ ವ್ಯಾಪಾಶ್ರಿತ್ಯ ವ್ಯಾ ಹೇಳ್ಬಾರ್ದು, ವ್ಯಪಾಶ್ರಿತ್ಯ. ಓಕೆ. ಮಾಂ ಹಿ ಪಾತ್ಯ ವ್ಯಪಾಶ್ರಿತ್ಯ ಯೋಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಸ್ತತಾ ಶೂದ್ರಾಃ तेऽपि यान्ति परां गतिम्. ಹರೇ ಕೃಷ್ಣ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ ಹೇಳ್ತಿದ ಮಾತಾಜಿ. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम्. ಸೆಕೆಂಡ್, ಥರ್ಡ್, ಫೋರ್ತ್ 3 ಲೈನು ತಪ್ಪಾಯ್ತು ಮಾತಾಜಿ. ಏಪಿ ಸ್ಯು ಪಾಪಯೋನಯಃ, ಸ್ಯು ಅಂತ ಹೇಳ್ಬೇಕು. ಏಪಿ ಸ್ಯು ಪಾಪಯೋನಯಃ. ನೆಗಡಿ ಕೆಮ್ಮ ಬಂದಿದೆ ಮಾತಾಜಿ. ಹೇಳಿ ಇನ್ನೊಂದ್ಸಲ ಹೇಳ ಮಾತಾಜಿ. ಮಾಂ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತತಾ ಶೂದ್ರಾಃ ದೀರ್ಘ ಬರ್ಬೇಕ್ರ. ಶೂದ್ರಾಃ तेऽपि यान्ति परां गतिम्. ಹರೇ ಕೃಷ್ಣ. ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಶೋಭಾ ಭಟ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम्. ಧನ್ಯವಾದ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 33. किं पुनर्ब्राह्मण पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम्. किं पुनर्ब्राह्मणाः, पुनः ब्राह्मणाः, पुण्याः भक्ता राजर्षयस्तथा
ರಾಜರ್ಷಯ ತಥಾ ರಾಜಋಷಯ ತಥಾ ಅನಿತ್ಯಮಸುಖಂ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನುವಾದ: ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತನಾಗು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳ್ದ ಭಗವಂತ? ಎಂತವ್ರು ಬೇಕಾದ್ರು ನನ್ನ ಆಶ್ರಯಕ್ಕೆ ಬಂದ್ರೆ ಅವರು ಪರಮಗತಿನ ಪಡಿಬಹುದು ಅಂತ ಹೇಳ್ದ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಧರ್ಮಾತ್ಮರಾದ ಬ್ರಾಹ್ಮಣ, ಭಕ್ತರು ಮತ್ತು ರಾಜರ್ಷಿಯ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಕೆಳವರ್ಗದವರೇ ಹಂಗ್ ಬರ್ಬೋದು ಅಂದ್ರೆ ಇವರೆಲ್ಲ ಸ್ವಲ್ಪ ಉನ್ನತ ಮಟ್ಟದವ್ರಲ್ವಾ, ಬ್ರಾಹ್ಮಣರು, ಭಕ್ತರು, ರಾಜರ್ಷಿಗಳೆಲ್ಲ, ಅವರಲ್ಲಿ ಇನ್ನಷ್ಟು ನಿಜ ಅದು. ಆದ್ರಿಂದ ಅರ್ಜುನಂಗೆ ಹೇಳ್ತಾ ಇದ್ದಾರೆ, ನೀನು ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿದೀಯಾ, ನೀನು ನನ್ನ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತನಾಗು ಅಂತ ಹೇಳ್ತಾರೆ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಹ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಸೇರಿಸಿ ಕೂಡ ಹೇಳ್ಬೋದು ನೀವು. ಅನಿತ್ಯಂ ಅಸುಖಂ ಅಂತಾನು ಹೇಳ್ಬೋದು. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಹ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಹ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. किं पुनर्ब्रह्मणा भक्ता राजर्षयस्तदा नित्यमसुखं लोकम् इमं प्राप्य भजस्व माम्. किं पुनर्ब्राह्मणा पुण्याः भक्ता राजर्षयस्तथा अनित्यम् असुखं लोकम् इमं प्राप्य भजस्व माम्. किं पुनर्ब्राह्मणा पुण्याः भक्ता राजर्षयस्तथा अनित्यम् असुखं लोकम् प्राप्य भजस्व माम्. ಈ ಅಧ್ಯಾಯದ ಕಡೆ ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಮತ್ಮನಾಃ ಭವ ಮದ್ಭಕ್ತೋ ಮದ್ಭಕ್ತಃ ಮದ್ಯಾಜಿ ಮತ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಮಾಂ ಏವ ಏಷ್ಯಸಿ ಯುಕ್ತ್ವೈವಂ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ ಮತ್ಪರಾಯಣಃ. ಅನುವಾದ: ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ.
ಅರ್ಜುನಂಗೆ ಹೇಳ್ತಾ ಇದ್ದಾನೆ, ಸದಾ ನನ್ನನ್ನ ಚಿಂತಿಸೋದ್ರಲ್ಲೇ ನಿನ್ ಮನಸ್ಸನ್ನ ತೊಡಗಿಸು, ನನಗೆ ಭಕ್ತನಾಗು, ನನಗ್ ನಮಸ್ಕಾರ ಮಾಡು ಮತ್ತು ನನ್ನನ್ನ ಪೂಜಿಸು. ಆಗ ಏನಾಗತ್ತೆ, ನನ್ನಲ್ಲಿ ಸಂಪೂರ್ಣನಾಗಿ ಮಗ್ನನಾಗ್ತೀಯ, ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರ್ತೀಯ. ಮನ್ಮನಾ ಭವ ಮದ್ಭಕ್ತೋ ಮನ್ಮನಾಭವ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಏವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಮತ್ಪರಾಯಣಃ. ಓಂ ತತ್ಸತ್ ಇತಿ. ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯ ರಾಜಗುಹ್ಯ ಯೋಗೋ ನಾಮ ನವಮೋऽಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. 9 ಅಧ್ಯಾಯ ಮುಗಿಸಿದ್ವಿ. ಹರೇ ಕೃಷ್ಣ. ಹಾಫ್ ಆಫ್ ಪೋರ್ಷನ್ ಆಯ್ತು ನಮ್ದು. ಮಾತಾಜಿ ಹೇಳ್ಸಿ. ಮಾತಾಜಿ ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 32. ಭಾಗ್ಯಲಕ್ಷ್ಮಿ ಮಾತಾಜಿ 33. 33 ಮಾತಾಜಿ. 33 ಓದ್ಬೇಕು. ಮಾತಾಜಿ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಃ ಭಕ್ತಾ ರಾಜರ್ಷಯಸ್ತತಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಎಲ್ಲಾನು ಕರೆಕ್ಟ್ ಆಗಿ ಹೇಳಿದ್ರಿ. ಪುಣ್ಯಾಹ ಅಲ್ಲೊಂದು ದೀರ್ಘ ಹೋಯ್ತು. ಪುಣ್ಯಾಹ. ಕಿಂ ಪುನರ್ಬ್ರಾಹ್ಮಣೋ ಪುಣ್ಯಾಹ. ಪುಣ್ಯಾಹ. ಹರೇ ಕೃಷ್ಣ.
ಧನ್ಯವಾದ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಹೇಳ್ತೀನಿ. ಈ 33 ಕಿಂ ಪುನಃ ಬ್ರಾಹ್ಮಣ ಪುಣ್ಯಃ ಭಕ್ತರಾಜಸಯ ತಥಾ ಅನಿತ್ಯಮ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. 3-4 ಕರೆಕ್ಟ್ ಆಗಿ ಹೇಳಿದ್ವಿ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ, ಪುನರ್ ಅಂತ ಬರ್ಬೇಕು. ಬಾದ್ಮೇಲೆ ಅರ್ಕಾವತ್ ಇದೆಯಲ್ಲ, ಅದು ಫಸ್ಟ್ ತಗೋಬೇಕಲ್ಲ, ಅದರಿಂದ ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ ಭಕ್ತ ರಾಜರ್ಷಯ ತಥಾ. ಅದೇ ತಪ್ಪಾಯ್ತು. ಭಕ್ತ ರಾಜರ್ಷಯ ರಾಜರ್ಷಯ ತಥಾ ರಾಜರ್ಷಯ ತಥಾ. ಹೇಳ್ಬೇಕಾ ಮಾತಾಜಿ? ಹೇಳಿ, ಇನ್ನೊಂದ್ಸಲ ಹೇಳಿ. ಕಿಂ ಪುನರ್ ಬ್ರಾಹ್ಮಣ್ಯ ಪುಣ್ಯ. ಬ್ರಾಹ್ಮಣ್ಯ ಇಲ್ಲ, ಬ್ರಾಹ್ಮಣ ಅಷ್ಟೇ. ಬ್ರಾಹ್ಮಣ ಪುಣ್ಯ ಭಕ್ತ ರಾಜಸಯ ತಥಾ ರಾಜರ್ಷಯಸ್ತಥಾ ಭಕ್ತ ರಾಜಸಯಸ್ತಥಾ ಅನಿತ್ಯ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನಿತ್ಯಂ ಅಸುಖಂ ಅಂತ ಒಟ್ಟಿಗೆ ಹೇಳ್ಬೇಕು, ಇಲ್ಲರೆ ಅನಿತ್ಯಂ ಅಸುಖಂ ಅಂತ ಹೇಳ್ಬೇಕು. ಅನಿತ್ಯಂ ಸುಖಂ ಅನಿತ್ಯಂ ಅಸುಖಂ ಅಂದ್ರೆ ಅಲ್ಲಿ ನಿತ್ಯ ಆದ್ಮೇಲೆ ಬ್ರೇಕ್ ಕೊಡಬಾರ್ದು. ಅನಿತ್ಯಂ ಅಸುಖಂ ಅಂತ ಹೇಳಿ ನಿಮ್ಗೆ ಸುಲಭ ಆಗುತ್ತೆ. ಇಲ್ಲ, ಅನಿತ್ಯಂ ಅಸುಖಂ ಅಂತ ಒಟ್ಟಿಗೆ ಹೇಳ್ಬೇಕು. ಅನಿತ್ಯಂ ಅಸುಖಂ. ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 33. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಃ ಭಕ್ತರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಎಲ್ಲ ಸರಿ ಆಯ್ತು. ಭಕ್ತ ದೀರ್ಘ ಬರಲಿಲ್ಲ, ಭಕ್ತ ಅಷ್ಟೇ ಹೇಳ್ಬಿಟ್ರೆ ಭಕ್ತ ರಾಜರ್ಷಯ ತಥಾ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿ ಪ್ರಭುಜಿ, ರವಿ ಪ್ರಭುಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಬುದ್ಧಿವಂತಿಕೆ ಜಾಸ್ತಿ ಇದೆ ಅದಕ್ಕೆ. ಹರೇ ಕೃಷ್ಣ ಮಾತಾಜಿ. 33ನೇ ಶ್ಲೋಕ. ಎಷ್ಟನೇದು? 34 ಮಾತಾಜಿ. ಸಾರಿ ಮಾತಾಜಿ. 33. ಮನ್ಮನ ಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಓಂ ತತ್ಸತ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದ್ ಬೇಡ. ಹರೇ ಕೃಷ್ಣ ಹೇಳ್ಬೇಕಾ? ಲಕ್ಷ್ಮೀ ಪಿ ಎಂ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಓಕೆ, ಧನ್ಯವಾದ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಶ್ಲೋಕ 33 ಹೇಳಿ. ಆಯ್ತು ಮಾತಾಜಿ, ಹೇಳ್ತೇನೆ. ಶ್ಲೋಕ 33. ಕಿಂ ಪುನಃ ಬ್ರಾಹ್ಮಣ ಪುಣ್ಯ ಭಕ್ತ್ಯ ರಾಜರ್ಷಯಸ್ತಥಾ ಅನಿತ್ಯಮ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂ ಎನ್ ಸಾಯಿ ಲಕ್ಷ್ಮಿ ಮಾತಾಜಿ. ಎಂ ಎನ್ ಸಾಯಿ ಲಕ್ಷ್ಮಿ ಮಾತಾಜಿ 33ನೇ ಶ್ಲೋಕ ಹೇಳಿ. 33ನೇ ಶ್ಲೋಕ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಃ ಭಕ್ತರಾಜರ್ಷಯಸ್ತಥಾ ಅನಿತ್ಯಮಾಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಉಷಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 33 ಹೇಳಿ. 33ನೇ ಶ್ಲೋಕ. ಉಷಾ ಮಾತಾಜಿ. ಉಷಾ ಮಾತಾಜಿ. ಉಷಾ ಭಾರ್ಗವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪುಷ್ಪಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 34 ಹೇಳಿ.
ನೆಟ್ವರ್ಕ್ ಇಲ್ಲ ಮಾತಾಜಿ. ನೆಟ್ವರ್ಕ್ ಇಲ್ಲ. ಕೇಳಿಸ್ತಾ ಇದೆಯಾ ಮಾತಾಜಿ ಸ್ವಲ್ಪ ನಾನು ಮಾತಾಡೋದು? ವಿಂಡೋ ಕಡೆಗೆ ಬನ್ನಿ. ಈಗ ಕೇಳುತ್ತಾ ಇದೆ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಹೇಳಿ. ಹೌದಾ? ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜಶ್ರಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ. किं पुनर्ब्राह्मणः पुण्य भक्ता राजस्यस्तदा अनित्यं सुखं लोकम् इमं प्राप्य ಏನ್ ಕೊಟ್ಟಿದ್ದೀನಿ ನೋಡು, ಬಾಳೆಹಣ್ಣಿದೆ, ಇದು ಗೆಣಸಿದೆ, ತಿನ್ನು. अनित्यं सुखं लोकम् इमं प्राप्य भजस्व माम्. ಮಾತಾಜಿ ಫಸ್ಟ್ ಲೈನು ಪುಣ್ಯಾಹ ದೀರ್ಘ ಬಂದು ಆಕಾರನು ಬರ್ಬೇಕು, ಬರ್ಲಿಲ್ಲ. ಆಮೇಲೆ ರಾಜರ್ಷಯ ತಥಾ, ಆಮೇಲೆ ಅನಿತ್ಯಂ ಅಸುಖಂ, ಅನಿತ್ಯಂ ಅಸುಖಂ ಅಂತ ಹೇಳ್ಬೇಕು. ನೀವು ಅನಿತ್ಯಂ ಸುಖಂ ಅಂದ್ರೆ ಹಂಗೆ ಹೇಳ್ಬಾರ್ದು. ಅನಿತ್ಯಂ ಅಸುಖಂ ಅಂತ ಹೇಳ್ಬೋದು ಬೇಕಾರೆ, ಇಲ್ಲ ಅನಿತ್ಯಂ ಅಸುಖಂ ಸೇರಿಸಿ ಹೇಳ್ಬೇಕು. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಶ್ಲೋಕ 34 ಹೇಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 34ನೇ ಶ್ಲೋಕ ಹೇಳಿ. ಮನ್ಮನಾ ಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು ಮಾವೇ ವೈಶ್ಯತೆ ಯುಕ್ತೈವಂ ಆತ್ಮಾನಾಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೇವಿಕಾ ಶೆಟ್ಟಿ ಮಾತಾಜಿ. ದೇವಿಕಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 34 ಹೇಳಿ. ದೇವಿಕಾ ಶೆಟ್ಟಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. ಸರಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮಾತಾಜಿ ನಮಸ್ಕುರು, ಅದು ನಮಸ್ಕರು ಅಲ್ಲ, ನಮಸ್ಕುರು ಎರಡನೇ ಲೈನು. ನಮಸ್ಕಾರ. ನಿರ್ಮಲಾ ಮಾತಾಜಿ. ಮಾತಾಜಿ 34 ಹೇಳ ಮಾತಾಜಿ. 34 ಹೇಳಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಯುಕ್ತೈವಂ. ಯುಕ್ತೈವಂ. ತಾವತ್ತು ವಾವತ್ತು ಯೈವತ್ತು 3 ಒತ್ತುಗಳಿದೆ. ಯುಕ್ತೈವಂ. ಯುಕ್ತೈವಂ. ಪ್ರಾಕ್ಟೀಸ್ ಮಾಡಿ, ಅದು ಬರುತ್ತೆ. ಯುಕ್ತವೈ ಅಂತ ಕೇಳಿಸ್ಬೇಕು ಕರೆಕ್ಟ್ ಆಗಿ. ಬಂತು ನೋಡಿ. ಯುಕ್ತೈವಂ. ಕರೆಕ್ಟ್. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ
ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಧನ್ಯವಾದ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 34 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಒಂದೇ ಸೆಕೆಂಡ್ ಮಾತಾಜಿ. 34 ಹೇಳ್ಬೇಕ್ರ ಮಾತಾಜಿ? 34 ಹೇಳಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಯುಕ್ತ್ವೈವಂ ಅದೊಂಚೂರು ಪ್ರಾಕ್ಟೀಸ್ ಮಾಡಿ. ವಾನು ಕೇಳಿಸ್ಬೇಕು. ಯುಕ್ತ್ವೈವಂ. ಯುಕ್ತ್ವೈಂ. ಕರೆಕ್ಟ್ ಕರೆಕ್ಟ್. ಹರೇ ಕೃಷ್ಣ. ರಂಜನಾ ಮಾತಾಜಿ. ತಡ್ಬಿಟ್ಟೆ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತ್ಯೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಶ್ಮಿ ಮಾತಾಜಿ. ಹಾ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈಮಂ ಆತ್ಮಾನಂ ಮತ್ಪರಾಯಣಃ. ಸರಿ. ಹರೇ ಕೃಷ್ಣ. ರೇಖಾ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದೆ, ಹೇಳಿ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 34. ಹಾ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಯುಕ್ತ್ವೈವಂ ಅದು ಕ್ಲಿಯರ್ ಆಗಿ ಕೇಳಿಸ್ಬೇಕು ಮಾತಾಜಿ. ಹಾ ಮಾತಾಜಿ. ಯುಕ್ತ್ವೈವಂ. ಯುಕ್ತ್ವೈವಂ ವಾನು ಕೇಳಿಸ್ಬೇಕು. ಸರಿ ಹರೇ ಸರಿ. ಕೃಷ್ಣ. ಸುಜಾತ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಎಲ್ಲರೂ ಯುಕ್ತೈ ಅಂತೀರ. ಯುಕ್ತ್ವೈ ಕೇಳೋದೇ ಇಲ್ಲ. ಮಾಮೈ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಉಷಾ ಮಾತಾಜಿ. ಉಷಾ ಮಾತಾಜಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾತಾಜಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 34ನೇ ಶ್ಲೋಕ ಹೇಳಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ವಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ನಿಮ್ದು ಯುಕ್ತ್ವೈವಂ ಬರ್ಲಿಲ್ಲ. ಯುಕ್ತೈವಂ. ಹರೇ ಕೃಷ್ಣ. ಸರಿ ಏನ್ ಮಾತಾಜಿ? ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 34ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು
ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸರಿ ಬಂತು. ಧನ್ಯವಾದ ಮಾತಾಜಿ. 34ನೇ ಶ್ಲೋಕ ಯಾರಿಗಾದ್ರೂ ಹೇಳಲಿಕ್ಕಿದ್ದು ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಹೇಳಲಿಕ್ಕಿದ್ದು ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಯುಕ್ತೈ ವಾ ಕೇಳಿಸಿಲ್ಲ ಮಾತಾಜಿ. ಯುಕ್ತೈ ಅಂತ ಏನಕ್ಕೆ? ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸರಿ ಬಂತ ಮಾತಾಜಿ. ಸರಿ ಬಂತು. ಧನ್ಯವಾದಗಳು ಮಾತಾಜಿ. ನಾನೇ ಹೇಳಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಹೇಳಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸ್ಯ ಯುಕ್ತೈವಂ ವಿಕ್ತೈವಂ ವಿಕ್ತೈವಂ ಆತ್ಮನಾ ಮತ್ಪರಾಯಣ ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾ ನಮಸ್ಕುರು ಮಾಮೇ ವೈಶಸಿ ಯುಕ್ತೈವಂ ಆತ್ಮನಂ ಮತ್ಪರಾಯಣ. ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣ ಪರಾಯಣಃ. ಹರೇ ಕೃಷ್ಣ. ಹರೇ ಕೃಷ್ಣ. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳ್ತೀರ ಹೇಳಿ. ಪುಷ್ಪಾ ಮಾತಾಜಿ ಹೇಳ್ತೀರ ಹೇಳಿ. ಕೃಷ್ಣ. ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸರಿ ಹರೇ ಬಂತು. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪುಷ್ಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಮಾ ದೀರ್ಘ ಇದೆ. ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ರಿವಿಷನ್ ಮಾಡ್ಬಿಡಿ ಮಾತಾಜಿ. ಮಾತಾಜಿ ರಿವಿಷನ್ ಮಾಡೋಣ. ಮಾಡೋಣ ಮಾತಾಜಿ ಮಾಡೋಣ. ನಾನು ಇದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ನಾನು ಹೇಳಿದೆ ಹೇಳಿ ಅಂತ. ಹೇಳ ಮಾತಾಜಿ. ಇದು ಮಾತಾಜಿ ಲಕ್ಷ್ಮೀ ಮಾತಾಜಿ ಹೇಳಿ. 34 33 ನ ಮಾತಾಜಿ. 34 ಹೇಳಿ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ನೀವು ಇನ್ನೊಂದು ಶ್ಲೋಕನ ಹೇಳಿ ಮಾತಾಜಿ. 33 ಈಗ ಜಾಯಿನ್ ಆದದ್ದಲ್ವಾ ನೀವು? ಕಿಂ ಮಾತಾಜಿ ಹೇಳ. ಹೇಳಿ ಹೇಳಿ. ಕಿಂ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ. ಮೊದಲನೇ ಲೈನ್ ಹೇಳಿ ಮಾತಾಜಿ. ಅಲ್ಲೇನೋ ಕಟ್ಟಾಯ್ತು, ಸರಿ ಕೇಳಿ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಃ. ಓಕೆ, ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ನಾನು 34ನೇ ಶ್ಲೋಕ ಹೇಳ್ತೀನಿ. ಹೇಳಿ ಮಾತಾಜಿ ಹೇಳಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಮಾತಾಜಿ ನಾನು 34 ಹೇಳ ಮಾತಾಜಿ. ಹೇಳಿ. ಶ್ಲೋಕ 34. ಮನ್ಮನಾಭವ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ
आत्मानं मत्परायणः ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇದ್ರದ್ದು ಮೀನಿಂಗ್ ಹೇಳಿದ್ದಾದ್ರೆ ನಿಮ್ಗೆ ಮೊದ್ಲೇ ಗೊತ್ತಿದೆ ಅಲ್ವಾ ಏನ್ ಮೀನಿಂಗ್ ಅಂತ? ಹರೇ ಕೃಷ್ಣ. ನಾವು ಸದಾ ಭಗವಂತನ ಭಕ್ತಿ ಮಾಡಬೇಕು, ಭಕ್ತನಾಗಬೇಕು. ಆಗ ಭಗವಂತನೇನು ಹೇಳ್ತಾನೆ, ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ. ಹರೇ ಕೃಷ್ಣ. ಮಾತಾಜಿ ಇನ್ನು ರಿವಿಷನ್ ಮಾಡುವ. ರಿವಿಷನ್ ಲಾಸ್ಟ್ ಓಂ ತತ್ಸದಿತಿ ಅದು ಕೊನೆ ರಿವಿಷನ್ ಮಾಡೋಣ ಮಾತಾಜಿ. ಎಲ್ಲ ಒಂದೊಂದು ಶ್ಲೋಕ ಹೇಳ್ತಾ ಬನ್ನಿ. ಹೇಳಿ ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಶ್ಲೋಕ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮ ಗುಹ್ಯ ಜ್ಞಾನ. ನವಮೋಧ್ಯಾಯಃ ಹಂಗೆ ಹೇಳಿ. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 2 ಮಾತಾಜಿ. ಶ್ಲೋಕ 2 ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ವಿ ಮಂಗಳ ಮಾತಾಜಿ. ಧನ್ಯವಾದ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಷಾ ಮಾತಾಜಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಹೇಳಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 3 ಅಲ್ವಾ? ಹಾ ಮಾತಾಜಿ. ಶ್ಲೋಕ 3 ಅಶ್ರದ್ಧಾನಾಃ ಪುರುಷಾಃ ಧರ್ಮ ಸ್ವಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಹರೇ ವಿ ಮಂಗಳ ಮಾತಾಜಿ. ಉಷಾ ಭಾರ್ಗವಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರಶ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹೇಳ ಮಾತಾಜಿ. ಉಷಾ ಭಾರ್ಗವಿ ಅನ್ಮ್ಯೂಟ್ ಹೇಳ ಮಾತಾಜಿ. ಹೇಳಿ ಮಾತಾಜಿ. 4ನೇದು ಮಯಾ ತದಮಿದಂ ಸರ್ವಂ ಜಗದಾವ್ಯಕ್ತಮೂರ್ತಿನ ಮತ್ಸ್ಮನಿ ಸರ್ವಭೂತಾನಿ ನಾಜಾಹಂ ತೇಜಸ್ವಿತಂ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ತೇಷ್ವ ಇದೆ. ತೇಷ್ವವಸ್ಥಿತಂ. ಮತ್ಸ್ವಾನಿ ಸರ್ವಭೂತಾನಿ ನಾಜಾಹಂ ತೇಷ್ವವಸ್ಥಿತಃ. ಹರೇ ಸರಿ ಏನ್ ಮಾತಾಜಿ? ಮಾತಾಜಿ ನನ್ ದಿನ ಅಟೆಂಡ್ ಆಗಿರಲ್ಲ ಮಾತಾಜಿ, ಹಂಗಾಗಿ ಸ್ವಲ್ಪ ಬಂದಾಗ ಹೇಳಿ ಮಾತಾಜಿ. ಆಯ್ತು ಮಾತಾಜಿ. ಸರಿ ಹೇಳಿದ್ರೇನೆ ಬರೋದು ಕೂಡ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಹೇಳಿ ಮಾತಾಜಿ. ಯಾವ್ದು ಹೇಳ್ಬೇಕು ಮಾತಾಜಿ? 5ನೇ ಶ್ಲೋಕ ಹೇಳಿ. ಶ್ಲೋಕ 5 ನ ಚ ಮತ್ಸ್ಥಾನಿ ಭೂತಾನಿ ಪಶ್ಚ ಮೇ ಯೋಗಮೈಶ್ವರಂ ಭೂತಬ್ರಹ್ಮ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಹರೇ ಕೃಷ್ಣ. ಮಂಗಳ ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಶ್ಮಿ ಮಾತಾಜಿ. ಮಾತಾಜಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 6 ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯೇವ
ಮತ್ಸ್ತಾನಿತ್ಯೋಪರಾಧರಯ ಮತ್ಸ್ತಾನೀತ್ಯುಪಧಾರಯ ಮತ್ಸ್ತಾನಿತ್ಯೋಪರಾಧರಯ ಅಲ್ಲಲ್ಲ ತ್ಯುಪಧಾರಯ ಅಷ್ಟೇ. ಮತ್ಸ್ತಾನೀತ್ಯುಪಧಾರಯ ಮತ್ಸ್ತಾನಿತ್ಯುಪಧಾರಯ ಮತ್ಸ್ತಾನೀತ್ಯುಪಧಾರಯ ಮತ್ಸ್ತಾನಿತ್ಯುಪಧಾರಯ ಮತ್ಸ್ತಾನೀತ್ಯುಪಧಾರಯ ಅಷ್ಟೇ. ಓಕೆ ಮಾತಾ. ಹರೇ ಕೃಷ್ಣ. ಹರೇ ಕೃಷ್ಣ. ರಂಜನಾ ಮಾತಾಜಿ ವಿಮಂಗಳ ಅನ್ಮ್ಯೂಟ್ ಆದ್ರು. ಹೇಳಿ ಮಾತಾಜಿ. ಮಂಗಳ ಮಾತಾಜಿ 7ನೇ ಶ್ಲೋಕ ಹೇಳಿ. ಮಾತಾಜಿ. ಶ್ಲೋಕ 7. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದೋ ವಿಸೃಜಾಮ್ಯಹಂ. ಕಲ್ಪಾದೌ ಲಾ ದೀರ್ಘ ಇದೆಯಲ್ಲ, ಕಲ್ಪಾದೌ ವಿಸೃಜಾಮ್ಯಹಂ. ಕಲ್ಪಾದೋ ವಿಸೃಜಾಮ್ಯಹಂ. ಹರೇ ಕೃಷ್ಣ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಾಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿ ಮಾತಾಜಿ ಫಸ್ಟ್ ಲೈನು ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಅನ್ಬೇಕಾಗುತ್ತೆ. ನೀವು ಸ್ವಾಮ ಅವಷ್ಟಭ್ಯ ಅಂತ ಹೇಳ್ಬಾರ್ದು. ಸ್ವಾಮ ಅವಷ್ಟಭ್ಯ ಅಂತ ಸೇರಿಸಿ ಹೇಳ್ಬೇಕು. ಇಲ್ಲಾಂದ್ರೆ ಸ್ವಾಂ ಅವಷ್ಟಭ್ಯ ಅಂತ ಹೇಳ್ಬೇಕು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಭೂತಗ್ರಾಮಾಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಹರೇ ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 9. ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಇಲ್ಲ ಸರಿ ಬಂತು. ಸರಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಅವಜಾನಂತಿ ಮಾಂ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂ ರಾಕ್ಷಸೀ ಮಾಂಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ. MN ಸಾಯಿಲಕ್ಷ್ಮಿ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ಭಜಂತ್ಯನ್ಯನಮಸೋ ಭೂತಾದಿಂ ವಯಂ ಭೂತಾದಿಂ ವಯಂ. ಲಕ್ಷ್ಮಿ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 14 ಮಾತಾಜಿ. 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತಾ ನಿತ್ಯಯುಕ್ತಾ ಉಪಾಸತೆ. ಧನ್ಯವಾದಗಳು ಮಾತಾಜಿ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ಯಾವತ್ತೂ ಇದೆ.
ನಮಸ್ತ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಧನ್ಯವಾದಗಳು. ಮ್ಯೂಟ್ ಮಾಡ್ಕೊಳ್ಳಿ. ಅಡ್ಡ ಬರ್ತವೆ, ಬರ್ತಾ ಇದ್ರೆ ಲಕ್ಷ್ಮೀ ಬೀವಿ ಮಾತಾಜಿ ಶ್ಲೋಕ 15 ಹೇಳಿ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. 15 ಅಲ್ವಾ? ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಸರಿ ಬಂದ್ ಸರಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂ ಕರ್ತೂರಹಂ ಯಜ್ಞ ಸ್ವಾದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಮಾತಾಜಿ ಮೊದಲನೇ ಲೈನು ಕ್ರತುರಹಂ. ಅದು ಅಹಂ ಕ್ರತುರಹಂ ಯಜ್ಞ ಕ್ರತುರಹಂ. ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ. ಅಹಂ ಕ್ರತುರಹಂ ಯಜ್ಞ ಸ್ವಾದಾಹಮಹಮೌಷಧಂ. ಸ್ವಾದ ಅಲ್ಲ ಸ್ವಧಾ. ಸ್ವದಾಹಮಹಮೌಷಧಂ. ಸ್ವದಾಹಮಹಮೌಷಧಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಾನು ಹೇಳ. ರವಿ ಪ್ರಭುಜಿ ಕರೀತಾರೆ ಮಾತಾಜಿ. ರವಿ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. 17 ಹೇಳಿ ಪ್ರಭುಜಿ. ಶ್ಲೋಕ 17. ಪೀತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಸಾಮಾಯಜುರೇವ ಚ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೀಕ್ಷಾ ಮಾತಾಜಿ ಹೇಳಿ. ದೀಕ್ಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳ. ದೀಕ್ಷಾ ಮಾತಾಜಿ ನಿಲ್ಲಿ ಮಾತಾಜಿ, 1 ನಿಮಿಷ ಬಂದೆ ನಾನು. ಚೆಲ್ವಮ್ಮ ಮಾತಾಜಿ ಹೇಳಿ. ಚೆಲ್ವಮ್ಮ ಮಾತಾಜಿ. ಮಾತಾಜಿ. ಅಲ್ಲ ಮಾತಾಜಿ 18. ಗತಿರ್ಭರ್ತ್ರ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭಾವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿರ್ಭರ್ತ ಪ್ರಭು ಸಾಕ್ಷಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೀಕ್ಷಾ ಮಾತಾಜಿ ಹೇಳಿ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 19 ಹೇಳಿ. ಮಾತಾಜಿ. ತಪಾಮ್ಯಹಂ ಹರ್ಷಃ ನಿಗೃಹ್ಣಾಮು ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಮೊದಲನೇ ಲೈನು ತಪಾಮ್ಯಹಮಹಂ ವರ್ಷಂ. ತಪಾಮ್ಯಹಂ ವರ್ಷಂ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಮ್ಯೂ ಬರ್ಬೇಕು. ನಿಗೃಹ್ಣಾಮುತ್ಸೃಜಾಮಿ ಚ. ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಪ್ರಾಕ್ಟೀಸ್ ಮಾಡಿ. ಮ್ಯೂಟ್ ಬರ್ಬೇಕು. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಶ್ಲೋಕ 20. ತ್ರೈವಿದ್ಯಮಾಂ ಸೋಮಪಾಪೂತ ಪಾಪಾಹಂ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ
ते पुण्यमासाद्य सुरेन्द्रलोकम् अश्निन्ति दिव्यान् दिवि दिवि देवभोगान्. ಚೆನ್ನಾಗಿ ಟ್ಯೂನ್ ಕರೆಕ್ಟ್ ಆಗಿ ಇಟ್ಕೊಂಡು ಚೆನ್ನಾಗಿ ಹೇಳಿದ್ದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಪ್ರಾಕ್ಟೀಸ್ ಮಾಡಿದೆ ಮಾತಾಜಿ. ಇದು ಅದೇ ನೆನ್ನೆ ಕೇಳಿಸ್ಕೊಂಡೆ ಅಲ್ಲ. ಗುಡ್. ಥ್ಯಾಂಕ್ ಯು ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ. ಶ್ಲೋಕ 21. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮೃತ್ಯಲೋಕಂ ವಿಶಂತಿ ಏವಂ ತ್ರೈವಿಧಮ ಧರ್ಮ ಏವಂ ತ್ರಯಿ ಧರ್ಮ ಮನು ಪ್ರಪನ್ನಾಃ ಗತಾಗತಂ ಕಾಮ ಕಾಮ ಲಭ್ಯತೆ. ಹರೇ ಕೃಷ್ಣ ಮಾತಾಜಿ. ಲಭಂತೆ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ರಾಜಣ್ಣ ಮಾತಾಜಿ ಹೇಳಿದ್ರಲ್ವಾ ನೀವು? ಇಲ್ಲ ಹೇಳಿಲ್ಲ. ಹೇಳಿಲ್ವಾ? ಹೇಳಿಲ್ಲ ಮಾತಾಜಿ. 22 ಹೇಳಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸುತ್ತೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಹಮ್ಯಹಂ. ನೀವು ಆ ಟ್ಯೂನ್ ಕೊಟ್ಟೋದಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ. ಈ ಟ್ಯೂನ್ ಅಲ್ಲಿ ಹೇಳಿ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಾನ್ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಪುಷ್ಪಾ ಮಾತಾಜಿ ಹೇಳಿ. ಪುಷ್ಪಾ ಮಾತಾಜಿ. ಪುಷ್ಪಾ ಮಾತಾಜಿ. ಪುಷ್ಪಾ ಮಾತಾಜಿ ನೆಟ್ವರ್ಕ್ ಇಲ್ವಾ? ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ 23. ಎಪೇನ್ಯ ದೇವತಾ ಭಕ್ತಃ ಯಜಂತೆ ಶ್ರದ್ಧಾಯ ನಿತ್ವಃ ತೇಪಿ ಮಾಮೇವ ಕೌಂತೇಯ ಯಜಂತೆ ವಿಧಿಪೂರ್ವಕಂ. ಎಲ್ಲ ಯಾವ ಒತ್ತಕ್ಷರ ಕಡೆಲ್ಲ ಬರ್ಲಿಲ್ಲ ಮಾತಾಜಿ. ಏಪ್ಯನ್ಯ ದೇವತಾ ಏಪ್ಯನ್ಯ ದೇವತಾ ಭಕ್ತಾಃ. ಏಪನ್ಯ ದೇವತಾ ಭಕ್ತಾಃ. ಪನ್ಯ ಅಲ್ಲ, ಪ್ಯಾ ಬರ್ಬೇಕಲ್ಲಿ. ಏಪ್ಯನ್ಯ. ಏಪನ್ಯ ದೇವತಾ ಭಕ್ತಾಃ ಅಲ್ಲಿದಾಯ್ತು. ಏಪನ್ಯ ದೇವತಾ ಭಕ್ತಾಃ. ಇದು 4ನೇ ಲೈನಲ್ಲಿ ಯಜಂತ್ಯ ವಿಧಿಪೂರ್ವಕಂ. ತ್ಯಾ ಬರ್ಬೇಕಲ್ಲಿ. ಯಜಂತ್ಯ ವಿಧಿಪೂರ್ವಕಂ. ಹೇಳ ಮಾತಾಜಿ. ಹೇಳಿ ಇನ್ನೊಂದ್ಸಲ. ಏಪನ್ಯ ದೇವತಾ ಭಕ್ತಃ ಯಜಂತೆ ಶ್ರದ್ಧಾಯ ನಿತ್ವಃ ಶ್ರದ್ಧಯಾನ್ವಿತಾಃ. ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತೆ ವಿಧಿಪೂರ್ವಕಂ. ಯಜಂತ್ಯ ವಿಧಿಪೂರ್ವಕಂ. ಯಜಂತ್ಯ ವಿಧಿಪೂರ್ವಕಂ. ನೀವ್ ಎಷ್ಟು ತಪ್ಪು ಮಾಡ್ತೀವಲ್ಲ ಮಾತಾಜಿ. ಹರೇ ಕೃಷ್ಣ. ಬರುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ. ಪುಷ್ಪಾ ಮಾತಾಜಿ. ಪುಷ್ಪಾ ಮಾತಾಜಿ. ಪುಷ್ಪಾ ಮಾತಾಜಿ. ಮತ್ತೆ ಅದನ್ನು ಬಿಟ್ಟು ಹೋಗಿದ್ದೇನೆ ನಾನು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಒಂದೇ ನಿಮಿಷ. ಯಾವ್ದು ಮಾತಾಜಿ ಇದು? 24 ಹೇಳಿ. 24ನೇ ಶ್ಲೋಕ. 24. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುದೇವ ಚ ನ ತು ಮಾಮ ಬೀಜಾನಂತಿ ತತ್ವೈ ನಾಶ್ಚೈವಂತಿ ತೇ. ತತ್ವೇನಾತಶ್ಚ್ಯವಂತಿ ತೇ. ತತ್ವೇನಾತಶ್ಚ್ಯವಂತಿ ತೇ.
ತತ್ವೇ ನಾಶ್ಚನ್ ವಂತಿತೆ. ನಾತಶ್ಚ್ಯವಂತಿತೆ. ನಾತಶ್ಚ್ಯವಂತಿತೆ. ನಾತಶ್ ಬರ್ಬೇಕು, ಚ್ಯ ಬರ್ಬೇಕು. ನಾತಶ್ಚ್ಯವಂತಿತೆ. ನಾಶ್ಚನ್ ವಂತಿತೆ. ನಾಶ್ಚ ವಂತಿತೆ. ತತ್ವೇ ನಾತಶ್ಚ್ಯವಂತಿತೆ. ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ತತ್ವೇ ನಾಶ್ಚನ್ ವಂತಿತೆ. ಹರೇ ಕೃಷ್ಣ. 25ನೇ ಶ್ಲೋಕ. ಯಾವ್ದು ಹೇಳಲಿಲ್ಲ? ಹೇಳದವ್ರು ಇದ್ದಾವ? ಹೇಳ್ದೆ ಇರೋರು ಯಾರನ್ನಿದ್ರೆ ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಲಿಲ್ಲ. ಹೇಳ್ತೀನಿ ರೇಖಾ ವಿಜಯಕುಮಾರ್ ಮಾತಾಜಿ. ಹೇಳ್ದೆ ಇರೋರು ಫಸ್ಟ್ ಹೇಳಿ. ನಾನು ಒಂದ್ ಹೇಳಿದ್ದೆ. ಅದೇ ರಿವಿಷನ್ ಒಂದ್ ಹೇಳಿದಿರಲ್ಲ, ಒಂದು ಹೇಳ್ದೆ ಇರೋರು ಇದ್ರೆ. ಆಯ್ತು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಮಾತಾಜಿ, ಅವ್ರು ಬಿಸಿ ಇದ್ದಾವೆ. ಎಲ್ರದ್ದು ಆಯ್ತೇನೋ? ಎಲ್ಲರದ್ದು ಆಯ್ತು. ಇನ್ನು ಹೇಳಿ. ಯಾರನ್ನ ಒಬ್ಬ ಲಕ್ಷ್ಮೀ ಪಿ ಎಂ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಯಾಂತಿ ದೇವವ್ರತ ದೇವಾನ್ ಪಿತೃನ್ನ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೆ ಯಾಂತಿ ಮಧ್ಯಾಜಿನೋಪಿ ಮಾಂ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಪಿತೃನ್ನ ಅಂತ ಹೇಳ್ಬೇಡಿ, ಪಿತೃನ್ ಅಷ್ಟೇ. ಅದು ಪಿತೃನ್ ಯಾಂತಿ ಪಿತೃವ್ರತ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರವಿ ಪ್ರಭುಜಿ ಹೇಳಿ. ಕೃಷ್ಣ ಮಾತಾಜಿ. ಎಷ್ಟಾಯ್ತು ಮಾತಾಜಿ? 26 ಹೇಳಿ ಪ್ರಭುಜಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಹೇಳಿದ್ರ? ಹೇಳಿದ್ರು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಯಾವ್ದು ಹೇಳಿ? 27 ಮಾತಾಜಿ. 27. ಶ್ಲೋಕ 27. ಯತ್ ಕರೋಷಿ ಯದ್ ಸ್ನಾಸಿ ಯಜ್ಜೋಷಿ ದದಾಸಿ ಯತ್. ಅವ್ರಿಗೆ ಅದೇ ಶ್ಲೋಕನೇ ಬಂತು. ಅದು ಈಸಿ ಇದೆ ಮಾತಾಜಿ. ಆಕ್ಚುಲಿ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಪಶ್ಯಸಿ ಕೌಂತೆಯ. ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಅದೇ ನನಗ್ ಬರಲ್ಲ ಅಂತ ಅದೇ ಬಂತು. ಇನ್ನೊಂದ್ಸರಿ ಹೇಳ. ಯತ್ ಕರೋಷಿ ಯದಶ್ನಾಸಿ ಯಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರು ಹೇಳ್ತೀರಾ ಹೇಳಿ. ರಶ್ಮಿ ಮಾತಾಜಿ. ರಶ್ಮಿ ಮಾತಾಜಿ. ಓಕೆ, ಯಾರಿಗೆ ಹೇಳಲಿಕ್ಕಿದೆ ಲಾಟ್ರಿ ಹಾಕಿ ಮಾತಾಜಿ. ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈಃ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 29ನೇ ಶ್ಲೋಕ. ಹರೇ ಕೃಷ್ಣ. ಶ್ಲೋಕ 29.
सर्वभूतेषु न मे द्वेष्योऽस्ति न प्रियः द्वेष्योऽस्ति न प्रियः ते भजन्ति तु मां भक्त्या ನಿಧಾನವಾಗಿ ಅರ್ಜೆಂಟ್ ಮಾಡಬೇಡ. ಪ್ರಾಪ್ಯಹಂ मयि ते तेषु चाप्यहम् ಮಹಿತೆ ತೇಷು ಚಾಪ್ಯಹಂ. ಹರೇ ಕೃಷ್ಣ. ಶ್ಲೋಕ 30. ನಾನು ಓದ್ಲ ಮತ್ತಿದ್ದಿ ನಾನೇನೆ ನಿರ್ಮಲಾ. ಹೇಳಿ. ಅಪಿ ಚೇತ್ ಸುಧಾರಾಚಾರೋ ಅಪಿ ಚೇತ್ ಸುದುರಾಚಾರೋ ಅಪಿ ಚೇತ್ ಸುಧುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸ ಮಂತವ್ಯಃ ಸಮ್ಯಗ್ ವ್ಯವಸ್ಥಿತೋ ಹಿ ಸಹ. ಹರೇ ಕೃಷ್ಣ. ಹೇಳದವರು ಹೇಳಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಮಂಗಳಾ ಮಾತಾಜಿ, ಉಷಾ ಮಾತಾಜಿ, ಸುಜಾತಾ ಮಾತಾಜಿ ಹೇಳಿ. ರಶ್ಮಿ ಮಾತಾಜಿ, ರಂಜನಾ ಮಾತಾಜಿ, ಓದ್ನ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಶ್ರೀಪಂ ಭವತಿ ಧರ್ಮಾತ್ಮ. ಅದಾಯ್ತು. 31 ಹೇಳಿ. 31 ಶ್ಲೋಕ 31. ಶ್ರೀಪಂ ಭವತಿ ಧರ್ಮಾತ್ಮ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ವಾನಿಂತಂ ಶಶ್ವಚ್ಚಾಂತಿಂ ನಿಗಚ್ಛತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಹರೇ ಕೃಷ್ಣ. ಲಾಸ್ಟ್ 3 ಶ್ಲೋಕ. ನಾನು ಹೇಳ ಮಾತಾಡಿದ್ದೀನ. ಹೇಳಿ. ಮಾಂ ಹಿ ಪಾರ್ಥ ವಿಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಅನ್ಮ್ಯೂಟ್ ಆಗಿ. ಹರೇ ಕೃಷ್ಣ ಮಾತಾಜಿ. 33 ಶ್ಲೋಕ ಹೇಳಿ. 33. ಮಾತಾಜಿ. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಫಸ್ಟ್ ಲೈನ್ ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಃ. ಪುನರ್ ಬರ್ಬೇಕು. ಮಾತಾಜಿ. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಆಯ್ತು. ಕೊನೆಯ ಶ್ಲೋಕ 1. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಪರಾಯಣಃ. ಎಲ್ರೂ ಒಟ್ಟಿಗೆ ಓಂ ತತ್ಸತ್ ಹೇಳಿ. ಓಂ ತತ್ಸತ್ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಅರ್ಜುನ
ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲ ಭಕ್ತ ವೃಂದಕ್ಕೆ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಒಬ್ಬ ಚಾಪ್ಟರ್ ಅರ್ಧ ಆಗೋಯ್ತು ಭಗವದ್ಗೀತೆ. 50% ಆಯ್ತು. ಇಬ್ಬರು ಮಾತಾಜಿಯವ್ರಿಗೂ ಧನ್ಯವಾದಗಳು. ಅದಕ್ಕೆ ಹೇಳಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಂಡ್ ಮಾಡ್ಲಾ ಮಾತಾಜಿ? ಪ್ರಮೀಳಾ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಭುಜಿ.